ಹರೇ ಕೃಷ್ಣ. ಪುರುಷೋತ್ತಮ ಮಾಸ ಧನುರ್ಮಾಸ ಶ್ರಾವಣ ಮಾಸದಂತೆಯೇ ಕಾರ್ತಿಕ ಮಾಸವೂ ಕೂಡ ಅತ್ಯಂತ ವಿಶೇಷವಾಗಿದೆ. ಕಾರ್ತಿಕ ತಿಂಗಳ ವಿಶೇಷವನ್ನು ತಿಳಿಯೋಣ. ಏನು ಮಾಡಬೇಕು, ಏಕೆ ಮಾಡಬೇಕು, ಹೇಗೆ ಮಾಡುವುದು, ಕಾರ್ತಿಕ ಮಾಸದ ವೈಭವಗಳು ಮತ್ತು ಕಾರ್ತಿಕ ಮಾಸದ ಹಬ್ಬಗಳು. ಕಾರ್ತಿಕ ಎಂದರೇನು? ಕಾರ್ತಿಕ ಅತ್ಯುತ್ತಮ ಶುದ್ಧೀಕರಣಕಾರರಲ್ಲಿ ಶುದ್ಧ ಮತ್ತು ಎಲ್ಲ ತಿಂಗಳುಗಳಲ್ಲಿ ಅತ್ಯಂತ ವೈಭವಯುತವಾಗಿದೆ. ಕಾರ್ತಿಕ ತಿಂಗಳು ವಿಶೇಷವಾಗಿ ಶ್ರೀಕೃಷ್ಣನಿಗೆ ಪ್ರಿಯವಾಗಿದೆ. ಈ ತಿಂಗಳು ಭಕ್ತವಾತ್ಸಲ್ಯದಿಂದ ತುಂಬಿದೆ. ಯಾವುದೇ ವ್ರತ ಚಿಕ್ಕದಾದರೂ ಸಹ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಕಾರ್ತಿಕ ವ್ರತವನ್ನು ಮಾಡುವ ಪರಿಣಾಮವು 100 ಜೀವಿತಾವಧಿಯವರೆಗೂ ಇರುತ್ತದೆ. ಕಾರ್ತಿಕ ಅಥವಾ ಭಗವಾನ್ ಕೃಷ್ಣನಿಗೆ ದೀಪಗಳನ್ನು ಅರ್ಪಿಸುವ ಹಬ್ಬ. ತಾಯಿ ಯಶೋಧರಿಂದ ಹಗ್ಗದಿಂದ ಬಂಧಿಸಲ್ಪಟ್ಟಿರುವ ಕೃಷ್ಣನ ಲೀಲೆಗಳನ್ನು ವೈಭವೀಕರಿಸುತ್ತದೆ. ಕಾರ್ತಿಕ ಎಂದರೆ ಸ್ವತಃ ರಾಧಾರಾಣಿ. ರಾಧಾರಾಣಿ ಕಾರ್ತಿಕ ಮಾಸದ ಅಧಿದೇವತೆ. ಎಲ್ಲ ಗೋಪಿಗಳಲ್ಲಿ ಶ್ರೀಮತಿ ರಾಧಾರಾಣಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಶ್ರೀಮತಿ ರಾಧಾರಾಣಿ ಅವರ ಹತ್ತಿರ ಇರುವ ದಾಮೋದರನನ್ನು ಪೂಜಿಸಬೇಕು ಎಂದು ಪದ್ಮಪುರಾಣದಲ್ಲಿ ಕಾಣಬಹುದು. ರಾಧಿಕಾ ಪ್ರತಿಮಾ ವಿಪ್ರ ಪೂಜೆಯ ಕಾರ್ತಿಕೇತು ಯಾ ತಸ್ಯತು ಶ್ಯಾತಿ ತತ್ ಪ್ರೀತೈ ಶ್ರೀಮಂಡಮೋಡರೋಹರಿ ಇತಿ. ಓ ಬ್ರಾಹ್ಮಣರೇ, ಕಾರ್ತಿಕ ಮಾಸದಲ್ಲಿ ಒಬ್ಬರು ಶ್ರೀಮತಿ ರಾಧಾರಾಣಿಯ ಶ್ರೀಮೂರ್ತಿಯನ್ನು ಆರಾಧಿಸಬೇಕು. ಶ್ರೀಮತಿ ರಾಧಾರಾಣಿಯನ್ನು ತೃಪ್ತಿಗೊಳಿಸಲು ದೇವೋತ್ತಮ ಪರಮಪುರುಷನಾದ ಭಗವಾನ್ ದಾಮೋದರನು ಆ ಆರಾಧಕರಿಂದ ಸಂತೃಪ್ತನಾಗುತ್ತಾನೆ ಎಂದು ಹರಿಭಕ್ತಿ ವಿಲಾಸದಲ್ಲಿ ಕಾಣಬಹುದು. ಕಾರ್ತಿಕ ಮಾಸದ ಮಹತ್ವವನ್ನು ತಿಳಿಯೋಣ. ಎಲ್ಲ 12 ತಿಂಗಳಲ್ಲಿ ಕಾರ್ತಿಕ ಮಾಸವು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾಗಿದೆ. ಆದ್ದರಿಂದ ಯಾರಾದರೂ ಕಾರ್ತಿಕ ತಿಂಗಳಲ್ಲಿ ಭಗವಾನ್ ಶ್ರೀಹರಿಗೆ ಸ್ವಲ್ಪ ಪೂಜೆ ಮಾಡಿದರೂ ಅವರು ಭಗವದ್ಧಾಮಕ್ಕೆ ಮರಳುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಭಗವಾನ್ ನಾರಾಯಣನಿಗೆ ಕಮಲದ ಹೂಗಳನ್ನು ಅರ್ಪಿಸುವ ಯಾವುದೇ ವ್ಯಕ್ತಿ ಲಕ್ಷ್ಮೀದೇವಿ ಅವರೊಂದಿಗೆ 100 ಜನ್ಮಗಳಲ್ಲಿ ವಾಸಿಸುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಕಾಣಬಹುದು. ಈ ತಿಂಗಳಲ್ಲಿ ಯಾರಾದರೂ ಶ್ರೀಹರಿಗೆ ತುಪ್ಪದ ದೀಪವನ್ನು ಅರ್ಪಿಸಿದರೆ ಲಕ್ಷಾಂತರ ವರ್ಷಗಳಿಂದ ಸಂಗ್ರಹವಾದ ಯಾವುದೇ ಪಾಪಗಳೆಲ್ಲವೂ ನಾಶವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಕಾಣಬಹುದು. 10,000 ಹಸುಗಳನ್ನು ದಾನ ಮಾಡುವ ಮೂಲಕ ಪಡೆಯುವ ಫಲಿತಾಂಶವನ್ನು ಕಾರ್ತಿಕ ತಿಂಗಳಲ್ಲಿ ಕೇವಲ ಒಂದು ತುಳಸಿ ಎಲೆಯನ್ನು ಮಾತ್ರ ಪರಮಾತ್ಮನಿಗೆ ಅರ್ಪಿಸುವ ಮೂಲಕ ಪಡೆಯಬಹುದು ಎಂದು ಹರಿಭಕ್ತಿ ವಿಲಾಸದಲ್ಲಿ ಕಾಣಬಹುದು. ಕಾರ್ತಿಕಾಗೆ ಸಮನಾದ ಬೇರೆ ತಿಂಗಳಿಲ್ಲ ಮತ್ತು ಕೃತಯುಗಕ್ಕೆ ಸಮನಾದ ಬೇರೆ ಯುಗಗಳಿಲ್ಲ. ವೇದಗಳಿಗೆ ಸಮನಾದ ಬೇರೆ ಗ್ರಂಥಗಳಿಲ್ಲ. ಗಂಗಾಗೆ ಸಮನಾದ ಬೇರೆ ಯಾತ್ರಾ ಸ್ಥಳವಿಲ್ಲ. ಆದ್ದರಿಂದ ಕಾರ್ತಿಕ ಮಾಸವು ವೈಷ್ಣವರಿಗೆ ಬಹಳ ಪ್ರಿಯವಾಗಿದೆ ಎಂದು ಸ್ಕಂದ ಪುರಾಣದಲ್ಲಿ ಕಾಣಬಹುದು. ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆಯನ್ನು ಸಂತೋಷದಿಂದ ಓದುವ ವ್ಯಕ್ತಿಯು ಜನನ ಮತ್ತು ಮರಣದ ಜಗತ್ತಿಗೆ ಹಿಂದಿರುಗುವುದಿಲ್ಲ ಎಂದು ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಕಾರ್ತಿಕ ದಾಮೋದರ ತಿಂಗಳು. ಕೃಷ್ಣನು ದಾಮೋದರ ಎಂದು ಏಕೆ ಕರೆಯುತ್ತಾರೆ? ದಾಮೋದರ ರೂಪವು ಕೃಷ್ಣನನ್ನು ತನ್ನ ಬಾಲ್ಯದಲ್ಲಿ ಹಗ್ಗದಿಂದ ಕಟ್ಟಿಹಾಕಿದಾಗ ಕೃಷ್ಣನ ರೂಪವಾಗಿದೆ. ಕೃಷ್ಣನ ತುಂಟತನದಿಂದ ತುಂಬ ತೊಂದರೆಗೀಡಾಗಿ ತಾಯಿ ಯಶೋಧ ಕೃಷ್ಣನನ್ನು ಹೊಟ್ಟೆಯ ಸುತ್ತ ಹಗ್ಗದಿಂದ ರುಬ್ಬುವ ಗಾರೆಗೆ ಕಟ್ಟಿದರು. ದಾಮ ಎಂದರೆ ಹಗ್ಗ ಮತ್ತು ಉದರ ಎಂದರೆ ಹೊಟ್ಟೆ ಎಂದರ್ಥ. ಆದ್ದರಿಂದ ಕೃಷ್ಣನಿಗೆ ದಾಮೋದರ ಎಂದು ಕರೆಯಲಾಗುವುದು. ಕಾರ್ತಿಕ ತಿಂಗಳಲ್ಲಿ ಒಬ್ಬರು ಸುಲಭವಾಗಿ ಏನು ಮಾಡಬಹುದು? ಕೃಷ್ಣನಿಗೆ ತುಪ್ಪದ ದೀಪ ಅರ್ಪಿಸುವುದು. ಕಾರ್ತಿಕದಲ್ಲಿ ಕೃಷ್ಣನಿಗೆ ತುಪ್ಪದ ದೀಪವನ್ನು ಅರ್ಪಿಸುವುದು ತುಂಬ ಶುಭ. ಯಾವುದೇ ಮಂತ್ರವಿಲ್ಲದಿದ್ದರೂ, ಧಾರ್ಮಿಕ ಕಾರ್ಯಗಳಿಲ್ಲದಿದ್ದರೂ ಮತ್ತು ಪರಿಶುದ್ಧತೆ ಇಲ್ಲದಿದ್ದರೂ ಸಹ ಕಾರ್ತಿಕ ಸಮಯದಲ್ಲಿ ವ್ಯಕ್ತಿಯು ತುಪ್ಪದ ದೀಪವನ್ನು ಅರ್ಪಿಸಿದಾಗ ಎಲ್ಲವೂ ಪರಿಪೂರ್ಣವಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಕಾರ್ತಿಕ ಸಮಯದಲ್ಲಿ ಶ್ರೀಕೃಷ್ಣನಿಗೆ ದೀಪವನ್ನು ಅರ್ಪಿಸುವ ವ್ಯಕ್ತಿಯು ಯಾವುದೇ ದುಃಖವಿಲ್ಲದ ಶಾಶ್ವತ ಆಧ್ಯಾತ್ಮಿಕ ಜಗತ್ತನ್ನು ಸೇರುತ್ತಾನೆ ಎಂದು ಸ್ಕಂದ ಪುರಾಣದಲ್ಲಿ ಕಾಣಬಹುದು. ತಿಂಗಳ ಹಿಂದಿನ ಕತೆ ಲಲಿತಿಕಾ ಕತೆ. ವಿಷ್ಣು ದೇವಸ್ಥಾನವೊಂದರಲ್ಲಿ ಭಗವಂತನಿಗೆ ಅರ್ಪಿಸಲಾಗಿದ್ದ ತುಪ್ಪದ ದೀಪಗಳಿಂದ ತುಪ್ಪವನ್ನು ತಿನ್ನುವ ಇಲಿಯೊಂದಿತ್ತು. ಒಂದು ದಿನ ಅದು ಹಸಿವಿನಿಂದ ಬಳಲುತ್ತಿದ್ದಾಗ ಅದು ಇನ್ನೂ ನಂದಿಸದ ದೀಪದಿಂದ ತುಪ್ಪವನ್ನು ತಿನ್ನಲು ಪ್ರಯತ್ನಿಸಿತು. ಅದು ದೀಪದಿಂದ ತುಪ್ಪವನ್ನು ತಿನ್ನುತ್ತಿದ್ದಾಗ ಹತ್ತಿ ಬತ್ತಿ ಅದರ ಹಲ್ಲುಗಳಿಗೆ ಅಂಟಿಕೊಂಡಿತು.
ತುಪ್ಪದ ಬತ್ತಿ ಜ್ವಾಲೆಯನ್ನು ಹೊಂದಿದ್ದರಿಂದ ಇಲಿಯು ಭಗವಂತನ ಮುಂದೆ ಹಾರಲು ಪ್ರಾರಂಭಿಸಿತು ಮತ್ತು ಅದು ಬೆಂಕಿಯಿಂದ ಸತ್ತು ಹೋಯಿತು. ಆದರೆ ವಿಷ್ಣು ಇಲಿಯ ಜಿಗಿತವನ್ನು ತನ್ನ ಬಾಯಿಯಲ್ಲಿ ಬೆಳಗಿದ ತುಪ್ಪದ ಆರತಿ ಎಂದು ಒಪ್ಪಿಕೊಂಡನು. ಭಗವಾನ್ ವಿಷ್ಣು ಇಲಿಗೆ ಅದರ ಮುಂದಿನ ಜನ್ಮದಲ್ಲಿ ಉನ್ನತ ಮಾನವ ಜನ್ಮವನ್ನು ಪ್ರತಿಫಲವಾಗಿ ನೀಡಿದರು. ಮುಂದಿನ ಜನ್ಮದಲ್ಲಿ ಇಲಿಗೆ ಹೆಣ್ಣಿನ ದೇಹ ಪ್ರಾಪ್ತವಾಯಿತು. ಅವಳು ಕೃಷ್ಣನಿಗೆ ಸೇವೆ ಸಲ್ಲಿಸುವಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಿದಳು ಮತ್ತು ಮತ್ತೆ ಗೋಲೋಕಕ್ಕೆ ಹೋದಳು. ಭಗವಾನ್ ದಾಮೋದರನಿಗೆ ದೀಪವನ್ನು ಹೇಗೆ ಅರ್ಪಿಸುವುದು? ಕೃಷ್ಣನ ಕಮಲದ ಕಾಲುಗಳಿಗೆ 4 ಬಾರಿ ಆರತಿ ಮಾಡಿ, ಕೃಷ್ಣನ ಕಮಲದ ಹೊಕ್ಕಳಿಗೆ 2 ಬಾರಿ ಆರತಿ ಮಾಡಿ, ಕೃಷ್ಣನ ಕಮಲದ ಮುಖಕ್ಕೆ 3 ಬಾರಿ ಆರತಿ ಮಾಡಿ ಮತ್ತು ಕೃಷ್ಣನ ಕಮಲದ ದೇಹದಾದ್ಯಂತ 7 ಬಾರಿ ಆರತಿ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಇತರೆ ಕೆಲವು ವಿಷಯಗಳು ಪ್ರಯೋಜನಕಾರಿಯಾಗುತ್ತವೆ. ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿದಿನ ಬೇಗನೆ ಎದ್ದೇಳಿ ಸ್ನಾನ ಮಾಡಿ ಮಂಗಳ ಆರತಿ ಮಾಡಿ ಅಥವಾ ಮಂಗಳ ಆರತಿಗೆ ಹಾಜರಾಗಿ. ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ. ಶುದ್ಧ ಭಕ್ತರು ವೈಷ್ಣವರು ಹಸುಗಳಿಗೆ, ದೇವಾಲಯಗಳಿಗೆ, ಪವಿತ್ರ ಸ್ಥಳಗಳಿಗೆ ದಾನ ನೀಡಿ. ಕೃಷ್ಣ ದೇವಸ್ಥಾನದಲ್ಲಿ ಹೂಮಾಲೆ ಸೇವಾ, ಪ್ರಸಾದ ಸೇವಾ, ತುಪ್ಪದ ದೀಪ ಸೇವೆಗಾಗಿ ದಾನ ಮಾಡಿ. ಖೀರ್ನಂತಹ ಕೃಷ್ಣನಿಗೆ ಉತ್ತಮ ಆಹಾರವನ್ನು ಅರ್ಪಿಸಿರಿ. ಸತ್ಯತೆಯನ್ನು ಗಮನಿಸಿ, ಸುಳ್ಳು ಹೇಳಬೇಡಿ, ಪ್ರಜಲ್ಪವನ್ನು ಕೇಳಲು ಅಥವಾ ಮಾತನಾಡಲು ತೊಡಗಬೇಡಿ. ಭಗವದ್ಗೀತೆಯನ್ನು ಪ್ರತಿದಿನ ಓದಿ. ಶ್ರೀಮದ್ ಭಾಗವತಂ ಕೇಳಿ. ವೃಂದಾವನದಲ್ಲಿ ರಾಧಾ ಮತ್ತು ಕೃಷ್ಣ ಲೀಲೆಗಳನ್ನು ಕೇಳಿ. ತುಳಸಿ ದೇವಿಗೆ ಪ್ರತಿದಿನ ತುಪ್ಪದ ದೀಪ ಆರತಿ ಮಾಡಿ. ವೃಂದಾವನದಲ್ಲಿ ಶಾಶ್ವತ ನಿವಾಸ ಮತ್ತು ರಾಧಾಕೃಷ್ಣನ ಕಮಲದ ಪಾದದಲ್ಲಿ ಶಾಶ್ವತ ಸೇವೆಗಾಗಿ ಪ್ರಾರ್ಥಿಸಿ. ಪ್ರತಿದಿನ ದಾಮೋದರಾಷ್ಟಕವನ್ನು ಹಾಡಿ. ಕೃಷ್ಣ ಪ್ರಸಾದವನ್ನು ಮಾತ್ರ ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು ಅಥವಾ ಇಡೀ ಕಾರ್ತಿಕ ಮಾಸಕ್ಕೆ ಸಸ್ಯಾಹಾರಿಗಳಾಗಿರಬಹುದು. ಕಾರ್ತಿಕ ತಿಂಗಳಲ್ಲಿ ವಿಶೇಷ ಹಬ್ಬಗಳು. ಮೊದಲನೆಯದಾಗಿ ದೀಪಾವಳಿ. ಕಾರ್ತಿಕದಲ್ಲಿ ವಿಶೇಷ ಹಬ್ಬವನ್ನು ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ದೀಪಾವಳಿಯನ್ನು ಭಗವಾನ್ ರಾಮನು ಅಯೋಧ್ಯೆಗೆ ಮರಳುವ ಸಂಕೇತವಾಗಿ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ದೀಪಾವಳಿಯನ್ನು ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವೆಂದು ಆಚರಿಸಲಾಗುತ್ತದೆ. ಎರಡನೆಯದಾಗಿ ತುಳಸಿ ಶಾಲಿಗ್ರಾಮ ವಿವಾಹ. ಮೂರನೆಯದಾಗಿ ಗೋವರ್ಧನ ಪೂಜೆ. ಈ ಪೂಜೆಯು ಭಗವಾನ್ ಇಂದ್ರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸೂಚಿಸುತ್ತದೆ. ನಾಲ್ಕನೆಯದಾಗಿ ಶ್ರೀಕೃಷ್ಣ ರಾಸಯಾತ್ರಾ. ಐದನೆಯದಾಗಿ ಬಹುಲ ಅಷ್ಟಮಿ. ವೃಂದಾವನದಲ್ಲಿ ರಾಧಾಕುಂಡದ ಗೋಚರತೆ. ಕೊನೆಯದಾಗಿ ಶ್ರೀಲ ಪ್ರಭುಪಾದರ ತೀರೋಭವ ತಿಥಿ. ಕಾರ್ತಿಕ ಮಾಸವು ಎಷ್ಟು ವಿಶೇಷ ಎಂದು ತಿಳಿಯಿತಲ್ಲವೇ? ಹಾಗಾದರೆ ಕಾರ್ತಿಕ ಮಾಸವನ್ನು ಆಚರಿಸೋಣ ಮತ್ತು ಭಗವಾನ್ ಶ್ರೀ ರಾಧಾ ದಾಮೋದರರ ಕೃಪೆಗೆ ಪಾತ್ರರಾಗೋಣ. ಹರೇ ಕೃಷ್ಣ.